ಸಮಾಜವೇ ತನ್ನ ಕುಟುಂಬ ಎಂಬ ಚಿಂತನೆಯೊಂದಿಗೆ ಸೇವಾ ಕಾರ್ಯ ಮಾಡಿರುವ ಆಶಾ ಕಾರ್ಯಕರ್ತೆಯರ ಸೇವಾ ಮನೋಭಾವನೆ ಮೆಚ್ಚತಕ್ಕದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಪುತ್ತೂರಿನ ಯುವ ಉದ್ಯಮಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಸಹಜರಾಯಿ ಬಳ್ಳೆಚ್ಚೆ ಅವರ ನೇತೃತ್ವದಲ್ಲಿ ವಿಜಯ ಸಾಮ್ರಾಟ್ ಸಂಘಟನೆಯ ವತಿಯಿಂದ ಪುತ್ತೂರು ಕಡಬದ ಸುಮಾರು 250ಕ್ಕೂ ಮಿಕ್ಕಿ ಆಶಾ ಕಾರ್ಯಕರ್ತರಿಗೆ ನೀಡಲಾದ ಆಹಾರ ಕಿಟ್ ವಿತರಿಸಿ ಮಾತನಾಡಿದರು. ಸಮಾಜದಲ್ಲಿ ವಿಶ್ವಾಸ ಮೂಡಿಸುವ ಕಾರ್ಯವನ್ನ ದೇವರ ಕಾರ್ಯವೆಂದು ಮಾಡಿರುವ ಆಶಾ ಕಾರ್ಯಕರ್ತರ ಸೇವೆಯನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಲು ಕಾರಣ ಕೋವಿಡ್-19 ಎಂದು ಹೇಳಿದ ಅವರು, ಇದು ಅವರ ಇಂತಹ ಸಮಾಜ ಕಾರ್ಯವನ್ನ ಮಾಡುವ ಮೂಲಕ ವಿಜಯ ಸಾಮ್ರಾಟ್ ಇನ್ನಷ್ಟು ಸಮಾಜ ಸೇವಾ ಕಾರ್ಯವನ್ನ ಮಾಡುವಂತಾಗಲಿ ಎಂದು ಹೇಳಿದರು. ದೇಶದಲ್ಲಿ ಕೋವಿಡ್ ಈ ಹಂತಕ್ಕೆ ಬಂದಿದೆ. ನಿಯಂತ್ರಣಕ್ಕೆ ಬರಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದರಲ್ಲಿ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಕ್ಕಂಥ ಆರೋಗ್ಯ ಆಶಾ ಕಾರ್ಯಕರ್ತರು ಅತ್ಯಂತವಾಗಿರ್ತಕ್ಕಂಥ ಕಾರ್ಯಗಳಿದೆ. ಹಾಗೆ ಇದನ್ನು ವೃತ್ತಿಯಿಂದ ಸ್ವೀಕಾರ ಮಾಡಿದ್ದಾರೆ, ಇದನ್ನು ವೃತ್ತ ಸ್ವೀಕಾರ ಮಾಡಿದ್ದಾರೆ. ಹಾಗೆ ವೃತ್ತವಾಗಿ ಸ್ವೀಕಾರ ಮಾಡತಕ್ಕಂಥ ನೀವು ಜೀವದ ಹಂತದಲ್ಲಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಜೀವನ ಬಿಟ್ಟಿದ್ದೀರಿ, ಕುಟುಂಬದ ಯೋಚನೆಗಳನ್ನು ಬಿಟ್ಟಿದ್ದೀರಿ, ಸಮಾಜವೇ ನನ್ನ ಕುಟುಂಬ ಅನ್ನುವಂಥ ಚಿಂತನೆಯಿಂದ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀರಿ. ಅದಕ್ಕೆ ನಿಮ್ಮ ಆತ್ಮಸ್ಥೈರ್ಯವನ್ನು ನಿಮ್ಮ ಮುಖಾಂತರ ಸಮಾಜ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವುದಕ್ಕೋಸ್ಕರ ಇವತ್ತು ನಿಮಗೆ ಸೇವಾ ರೂಪದಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಹಾಗಾಗಿ ನಿಜವಾಗಿರ್ತಕ್ಕಂಥ ವಿಜಯ ಸಾಮ್ರಾಟ್ ವೇದಿಕೆಯಲ್ಲಿ ಪುತ್ತೂರು ಶಾಸಕ ಸಂಜೀವ ಮಠಂದೂರು, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ, ವಿಜಯ ಸಾಮ್ರಾಟ್ ಸಂಘಟನೆಯ ಪ್ರಮುಖರಾದ ಸಹಜರಾಯಿ ಬಳ್ಳೆಚ್ಚ, ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಉಪಸ್ಥಿತರಿದ್ದರು.